ಅಡಕೆ ನಿಷೇಧವೆಂಬ ತೂಗುಗತ್ತಿಗೆ ಮತ್ತೆ ಅಡಕೆ ಬೆಳೆಗಾರರನ್ನ ಕಾಡಲಾರಂಭಿಸಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಕೆ ನಿಷೇಧವೆಂಬ ಆದೇಶ ಈವರೆಗೆ ಊರ್ಜಿತದಲ್ಲಿರುವ ಜೊತೆಗೆ ಮತ್ತೆ ಅಡಕೆ ವಿಷಕಾರಿ ಎನ್ನುವ ವಿಚಾರ ಚರ್ಚೆಯಲ್ಲಿದೆ. ಜಾರ್ಖಂಡ್ನ ಸಂಸದ ನಿಶಿಕಾಂತ್ ಅಡಕೆ ವಿಷಕಾರಿಯಾಗಿದ್ದು ಅಡಕೆಯನ್ನ ನಿಷೇಧ ಮಾಡಬೇಕೆಂದು ಕೇಂದ್ರಕ್ಕೆ ಮನವಿ ಮಾಡಿರುವುದು ಬೆಳೆಗಾರರ ಈ ಆತಂಕಕ್ಕೆ ಕಾರಣವಾಗಿದೆ. ಕರಾವಳಿ ಕರ್ನಾಟಕದ ಹಾಗೂ ಶಿವಮೊಗ್ಗ ಜಿಲ್ಲೆಯ ಕೃಷಿಕರ ಅತ್ಯಂತ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆ ನಿಷೇಧದ ತೂಗುಗತಿಯಿಂದ ತಪ್ಪಿಸಿಕೊಂಡಿಲ್ಲ. ಕರ್ನಾಟಕದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಡಕೆಯನ್ನ ಬೆಳೆಯಲಾಗುತ್ತಿದೆ. ಲಕ್ಷಾಂತರ ಕುಟುಂಬಗಳು ಇದೇ ಬೆಳೆಯನ್ನ ನಂಬಿ ತಮ್ಮ ಜೀವನವನ್ನ ಸಾಗಿಸುತ್ತಿದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಯುಪಿಎ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 2012ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಡಕೆಯನ್ನ ನಿಷೇಧಿಸುವ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಇಲಾಖೆಯ ವರದಿಯ ಪ್ರಕಾರ ಅಡಕೆಯಲ್ಲಿ ತಯಾರಿಸುವಂತಹ ತಂಬಾಕು ಪದಾರ್ಥಗಳನ್ನು ತಿನ್ನುವುದರಿಂದ ಓರಲ್ ಕ್ಯಾನ್ಸರ್ ಆಗುತ್ತಿದೆ ಎನ್ನುವ ಅಂಶವನ್ನ ಉಲ್ಲೇಖಿಸಲಾಗಿತ್ತು. ಇದೇ ಕಾರಣಕ್ಕಾಗಿ ದೇಶದಾದ್ಯಂತ ಅಡಕೆ ನಿಷೇಧಿಸುವ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು. ಆದರೆ ಇದಕ್ಕೆ ಭಾರೀ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ತಂಬಾಕು ರಹಿತ ಅಡಕೆಯ ಬಳಕೆಗೆ ಅವಕಾಶವನ್ನ ನೀಡಲಾಗಿತ್ತು. ಆದರೆ ಇದೀಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಎನ್ಡಿಎ ಸರ್ಕಾರವು ಕೂಡ ಯುಪಿಎ ಸರ್ಕಾರದ ಪ್ರಸ್ತಾವನೆಯನ್ನೇ ಮತ್ತೆ ಲೋಕಸಭೆಯ ಮುಂದಿಟ್ಟಿದೆ. ಈ ಪ್ರಕ್ರಿಯೆಗಳು ಚಾಲ್ತಿಯಲ್ಲಿರುವಾಗಲೇ ಜಾರ್ಖಂಡ್ ಸಂಸದ ನಿಶಿಕಾಂತ್ ಅವರು ಅಡಕೆಯಲ್ಲಿ ವಿಷಕಾರಿ ಅಂಶವಿದ್ದು ಇದು ಆರೋಗ್ಯಕ್ಕೆ ಹಾನಿಕಾರಕ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಅಡಕೆ ಬೆಳೆಗಾರರನ್ನ ಗೊಂದಲಕ್ಕೀಡು ಮಾಡಿದೆ. ಪ್ರತಿ ಬಾರಿಯೂ ಅಡಕೆ ನಿಷೇಧ ಎನ್ನುವ ಗುಮ್ಮ ಅಡಕೆ ಬೆಳೆಗಾರರನ್ನ ಕಾಡುತ್ತಿದ್ದು ಇದಕ್ಕೆ ಶಾಶ್ವತ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಅಡಕೆ ಬೆಳೆಗಾರರ ಸಂಘವು ಒತ್ತಾಯಿಸಲಾರಂಭಿಸಿದೆ. ಅಡಕೆಯನ್ನ ಪುರಾತನ ಕಾಲದಿಂದಲೂ ಧಾರ್ಮಿಕ ಸೇರಿದಂತೆ ಕಾರ್ಯಕ್ರಮಗಳಲ್ಲಿ ಬಳಸಲಾಗುತ್ತಿದ್ದು ಅಡಕೆ ಹಾನಿಕಾರಕವಲ್ಲ, ಅಡಕೆಯಿಂದ ತಯಾರು ಮಾಡುವ ಗುಟ್ಕಾದಿಂದ ಹಾನಿಕಾರಕವಾಗುತ್ತಿದೆಯೇ ಎನ್ನುವ ವಿಚಾರವನ್ನ ವೈಜ್ಞಾನಿಕವಾಗಿ ತಿಳಿಯಪಡಿಸಬೇಕಿದೆ ಎನ್ನುವುದು ಅಡಕೆ ಬೆಳೆಗಾರರ ಸಂಘದ ಒತ್ತಾಸೆಯೂ ಆಗಿದೆ. ಅಡಿಕೆ ಹಾನಿಕಾರಕ ಎಂಬ ಗುಮ್ಮ ಈ ಬಾರಿ ಕೂಡ ಅಡಿಕೆ ಬೆಳೆಗಾರರನ್ನ ಕಾಡ್ತಾ ಇದೆ. ಈ ಬಾರಿ ಸಂಸದರೊಬ್ಬರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಅಡಿಕೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ, ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಒತ್ತಾಯವನ್ನು ಮಾಡಿರುವಂಥದ್ದು ಅಡಿಕೆ ಬೆಳೆಗಾರರಿಗೆ ಮೇಲೆ ಈ ಬಾರಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಪ್ರತಿ ಬಾರಿ ಕೂಡ ಇಂತಹ ಒಂದು ಹೇಳಿಕೆಗಳು ಕಂಡು ಬರ್ತಾ ಇವೆ. ಆದರೆ ವೈಜ್ಞಾನಿಕವಾಗಿ ಯಾವುದೇ ರೀತಿಯಾದಂತಹ ಅಧ್ಯಯನಗಳು ಇಲ್ಲದೆ ಇಂತಹ ಆರೋಪಗಳನ್ನು ಮಾಡ್ತಿರುವಂಥದ್ದನ್ನು ಅಡಿಕೆ ಬೆಳೆಗಾರರ ಸಂಘ ಖಂಡಿಸ್ತದೆ. ಅದರ ಜೊತೆಗೆ ಸರ್ಕಾರಗಳು ಅಡಿಕೆಯ ಮೇಲಿರುವಂತಹ ವೈಜ್ಞಾನಿಕವಾದಂತಹ ಸಂಶೋಧನೆಗಳನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾರೆ. ಅನೇಕ ವರ್ಷಗಳಿಂದಲೂ ಕೂಡ ಪುರಾತನ ಕಾಲದಿಂದಲೂ ಕೂಡ ಅಡಿಕೆಯನ್ನು ವಿವಿಧ ಉತ್ಪನ್ನಗಳಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಪೂಜೆ ಸಹಿತ ಇನ್ನಿತರ ಕೆಲಸಗಳಲ್ಲೂ ಕೂಡ ಬಳಕೆಯನ್ನು ಮಾಡಲಾಗ್ತಾ ಇತ್ತು. ಹೀಗಾಗಿ ಅಡಿಕೆ ಆರೋಗ್ಯದ ಮೇಲೆ ಪರಿಣಾಮಕಾರಿಯಾಗಿಲ್ಲ, ಆದರೆ ಅಡಿಕೆ ಇತರ ವಸ್ತುಗಳು ಪರಿಣಾಮಕಾರಿ ಆಗ್ತವೆ ಅನ್ನೋದನ್ನು ಕೂಡ ಸರ್ಕಾರ ಗಮನಿಸಬೇಕು. ಅಡಿಕೆ ಬೆಳೆಯಿಂದ ಹಿಡಿದು ಅಡಿಕೆ ಸಂಸ್ಕರಿಸುವ ಹಂತದಲ್ಲೂ ಅಡಿಕೆಗೆ ರಾಸಾಯನಿಕಗಳನ್ನು ಬಳಸುತ್ತಿರುವುದು ಇದೀಗ ತೆರೆದಿಟ್ಟ ಪುಸ್ತಕದಂತೆ ಸತ್ಯ ಎನ್ನುವ ವಿಚಾರವು ಹರಿದಾಡುತ್ತಿದೆ. ಅಡಕೆ ಮರದಲ್ಲಿ ಹಿಂಗಾರ ಬುದುರಿ ಬೀಳದಂತೆ ಮೈಲುತುತ್ತು ಸೇರಿದಂತೆ ವಿವಿಧ ರೀತಿಯ ರಾಸಾಯನಿಕಗಳನ್ನು ಅಡಕೆಗೆ ಬೆಳೆಯುವ ಮೊದಲೇ ಬಿಡಲಾಗುತ್ತಿದೆ. ಅಡಕೆಯನ್ನ ಮಾರಾಟ ಮಾಡುವ ಹಂತದಲ್ಲಿ ಅಡಕೆಯನ್ನ ಸಂಸ್ಕರಿಸುವ ಗಾರ್ಬಲ್ಗಳಲ್ಲಿ ಅಡಕೆಯನ್ನ ಪಾಲಿಶ್ ಮಾಡುವುದಕ್ಕಾಗಿ ಸಲ್ಫರ್ಗಳನ್ನು ಬಳಸಲಾಗುತ್ತಿದೆ. ಅಲ್ಲದೆ ಅಡಕೆಯನ್ನ ಶೇಖರಿಸಿಡುವ ಸಂದರ್ಭದಲ್ಲಿ ಅಡಕೆಗೆ ಹುಳುಗಳ ಕಾಟ ತಡೆಯಲು ಇನ್ನೊಂದು ರೀತಿಯ ರಾಸಾಯನಿಕವನ್ನ ಬಳಸಲಾಗುತ್ತಿದೆ. ಆ ಬಳಿಕ ಅಡಕೆಯನ್ನ ಗುಡ್ಕವಾಗಿ ಪರಿವರ್ತಿಸುವ ಸಂದರ್ಭದಲ್ಲೂ ಅಡಕೆಗೆ ರಾಸಾಯನಿಕಗಳನ್ನು ಮಿಕ್ಸ್ ಮಾಡಲಾಗುತ್ತಿದೆ. ಅಡಕೆ ಹಾನಿಕಾರಕ ಎನ್ನುವ ಗುಮ್ಮ ಪ್ರತಿ ಬಾರಿಯೂ ಕೇಳಿ ಬರುತ್ತಿದ್ದು ಈ ವಿಚಾರಕ್ಕೆ ಅಡಿಕೆ ಬೆಳೆಗಾರರೇ ಉತ್ತರ ನೀಡಬೇಕಿದೆ. ಅಡಿಕೆ ಬಗ್ಗೆ ಪದೇ ಪದೇ ಅದು ವಿಷಕಾರಕ ಅಂತ ಹೇಳುವಂಥ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಕಾರಣ ಇರ್ಬೋದು, ಯಾಕೆಂತ ಹೇಳಿದರೆ ಅದನ್ನು ಹೆಚ್ಚು ಸಮಯ ರಕ್ಷಿಸಿಕೊಳ್ಳುವ ಉದ್ದೇಶದಿಂದ ಅದಕ್ಕೆ ರಾಸಾಯನಿಕಗಳನ್ನು ಬಳಸಿ ಮಾತ್ರೆಗಳನ್ನು ಬಳಸಿ ಅದನ್ನು ಇಡುವಂಥದ್ದು ಕೆಲವು ಕಡೆ ಇದ್ದರೆ, ಅದನ್ನು ಬೆಳೆಯುವಂಥ ಸಂದರ್ಭದಲ್ಲೇ ಅದಕ್ಕೆ ಔಷಧಿಗಳ ಸಿಂಪರಣೆ ಮಾಡಿ ಹೆಚ್ಚು ಬೆಳೆ ತೆಗೆಯುವ ಉದ್ದೇಶದಿಂದ ಸಿಂಪರಣೆ ಮಾಡ್ತಾಯಿದ್ದಾರೆ. ಈ ಕಾರಣದಿಂದಲೂ ಅದು ವಿಷಕಾರಕ ಆಗುವಂಥ ಸಾಧ್ಯತೆ ಇದೆ. ಮತ್ತು ಅದನ್ನು ಸಂಸ್ಕರಣಾ ಘಟಕಗಳಲ್ಲಿ ಕೂಡ ಅದಕ್ಕೆ ಕೆಲವೊಂದು ರಾಸಾಯನಿಕಗಳನ್ನು ಬಳಸಿ ಅದನ್ನು
ಪಾಲಿಷ್ ಮಾಡುವಂಥದ್ದು, ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಮಾತ್ರೆಗಳನ್ನು ಬಳಸಿ ಹೆಚ್ಚು ಕಾಲ ಇಡುವಂಥದ್ದು ಕೂಡ ಕೆಲವು ಕಡೆಯಿಂದ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭ ಇದಕ್ಕೆ ಪರ್ಯಾಯವಾಗಿ ಕೃಷಿಕರೇ ಬೇರೆ ಒಂದು ಪ್ರತ್ಯೇಕವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಗೊಬ್ಬರವನ್ನು ಬಳಸಿ ಮತ್ತು ಔಷಧಿ ಸಿಂಪರಣೆ ಮಾಡದೆ ಒಂದು ಪರೀಕ್ಷೆಗೆ ಒಳಪಡಿಸುವ ಉದ್ದೇಶದಿಂದ 1-2 ಗಿಡಗಳಲ್ಲಿ ಹೀಗೆ ಬೆಳೆದು ಅಡಕೆ ಕ್ಯಾನ್ಸರ್ ಕಾರಕವಾಗಲು ಅಡಕೆ ಸಂಗ್ರಹಕಾರರೇ ಕಾರಣ ಎನ್ನುವ ಆರೋಪವೂ ಇದೆ. ಹೆಚ್ಚಿನ ಬೆಲೆಯು ಆಸೆಗಾಗಿ ರಾಸಾಯನಿಕಗಳನ್ನು ಬಳಸಿ ಅಡಕೆಯನ್ನ ದಾಸ್ತಾನಿಟ್ಟ ಪರಿಣಾಮವೇ ಅಡಕೆ ವಿಷಯುಕ್ತವಾಗಲು ಕಾರಣ ಎನ್ನಲಾಗಿದೆ. ಸರ್ಕಾರ ಇಂತಹ ವ್ಯವಸ್ಥೆಗಳ ವಿರುದ್ಧ ಕ್ರಮ ಕೈಗೊಂಡಲ್ಲಿ ಅಡಕೆ ವಿಷಯುಕ್ತವಾಗುವುದನ್ನು ತಡೆಯಲು ಸಾಧ್ಯವಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.